ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಯಾವ ಕ್ಷೇತ್ರದಲ್ಲೂ ಯಶಸ್ಸನ್ನ ಪಡೆಯೋಕೆ ಅವಕಾಶ ಅನ್ನುವಂಥದ್ದು ಬೇಕೇ ಬೇಕು. ಹಾಗೇನೆ ನಮ್ಮ ಆರೋಗ್ಯವನ್ನ, ನಮ್ಮ ದೇಹವನ್ನ ಸದೃಢವಾಗಿಡಿಸಿಕೊಳ್ಳೋಕೆ ಉತ್ತಮವಾದ ಅವಕಾಶ ಯಾವುದಪ್ಪ ಅಂದ್ರೆ ನಾವು ಸೇವಿಸುವಂತಹ ಆಹಾರ ಆಗಿರುತ್ತೆ. ಪ್ರತಿ ಕ್ಷಣಕ್ಕೂ ಉತ್ತಮವಾಗಿರುವಂತಹ ಹಿತವಾದ ಆಹಾರವನ್ನ ಸವಿದ್ರೆ ನಮ್ಮ ದೇಹ ಕೂಡ ಹಿತವಾಗಿರುತ್ತೆ. ಹಾಗೆ ಹೆಲ್ದಿ ಫುಡ್ ರೆಸಿಪಿನ ಹೇಳ್ಕೊಡೋಕೆ ಅಂತ ನಮ್ಮ ಜೊತೆ ಇವತ್ತು ಚರಣ ಅವರು ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮ್ಯಾಮ್. ಕಾರ್ಯಕ್ರಮಕ್ಕೆ ಮೋಸ್ಟ್ ವೆಲ್ಕಮ್. ಓಕೆ, ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಏನ್ ಮಾಡ್ಕೊಂಡಿರೋದು ಮೇಡಮ್? ಹೌಸ್ ವೈಫ್ ಆಗಿದ್ದೀರಾ. ಇವತ್ತು ಯಾವ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀರಾ? ಒಂದು ಮಾವಿನಕಾಯಿದು ಜ್ಯೂಸು, ಮತ್ತೆ ಇನ್ನೊಂದು ದಲಿಯಾ ಬಾತ್ ಅಂತ ಗೋಧಿ ಕಡಿಯಿಂದ ಮಾಡಿ. ಓಕೆ, ಮಾವಿನಕಾಯಿ ಜ್ಯೂಸ್ ಮಾಡ್ತಾ ಇದ್ದೀರಾ. ಇದು ಹಣ್ಣಾಗಿರೋ ಮಾವಿನಕಾಯಿ ಅಲ್ಲ, ಕಾಯಿಯಿಂದ ಮಾಡ್ತಾ ಇದ್ದೀರಾ. ಸ್ವಲ್ಪ ಹುಳಿ ಇರಬಾರ್ದು, ಸ್ವಲ್ಪ ಸಿಹಿ ಕಾಯಿ ಹುಳಿ ಇರುತ್ತಲ್ಲ ಆ ತರದ್ದು. ಓಕೆ, ಹಾಗಾದ್ರೆ ಕಿಚನಿಗೆ ಹೋಗೋಣ ಅಲ್ಲ? ಓಕೆ ಮೇಡಮ್. ಎಸ್ ಮೇಡಮ್, ಫಸ್ಟ್ ಹಾಗಾದ್ರೆ ಮಾವಿನಕಾಯಿ ಜ್ಯೂಸ್ ಮಾಡ್ತಾ ಇದ್ದೀರಾ. ಹೇಗ್ ಮಾಡೋದು? ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಇದು ಮಾವಿನಕಾಯಿಯನ್ನ ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೇನೆ. ಇದನ್ನೀಗ ಕ್ಲೀನ್ ಮಾಡ್ಕೊಂಡು ಗೋಟು ತೆಗೆದು ಹಾಗೆ ಮಿಕ್ಸಿ ಮಾಡ್ಬೇಕು. ಇದ್ರ ಜೊತೆಗೆ ಪುದೀನ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೇಕು. ಇದೆರಡೆ ಮಾಡು. ನೈಫ್ ಬೇಕಲ್ಲ? ನೈಫ್ ಬೇಕು. ಮಿಕ್ಸಿ ಜಾರ್ ಬೇಕು. ಹಾಗಾದ್ರೆ ಇವಾಗ ಮಾವಿನ ಹಣ್ಣು ಆಗೋ ತನಕ ಕಾಯ್ಬೇಕು ಅಂತ ಇಲ್ಲ? ಇಲ್ಲ, ಹೌದೌದು. ಇದನ್ನು ತುಂಬಾ ಟೈಮ್ ವರೆಗೂ ಇಟ್ಕೊಳ್ಬಹುದು, ವರ್ಷಗಟ್ಟಲೆವರೆಗೂ ಇಟ್ಕೊಳ್ಬಹುದು. ಎಷ್ಟು ದಿನ? ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಹಾಗೆ ವರ್ಷದವರೆಗೂ ಏನಾಗಲ್ಲ. ಅಂದ್ರೆ ಸ್ವಲ್ಪ ಸಿಟ್ರಿಕ್ ಆಸಿಡ್ ಏನಾದ್ರು ಹಾಕೊಳ್ಬಹುದು. ಅದೇನು ಬೇಡ ಅಂದ್ರೆ ಹಾಗೆ ಇಟ್ಕೋತೀರಂದ್ರೆ 1 ತಿಂಗಳ 2 ತಿಂಗಳು ಇಟ್ರು ಏನೂ ಆಗಲ್ಲ. ಓ ಸೂಪರ್. ಹಾಗಾದ್ರೆ ಒಂದ್ಸಲ ಮಾಡಿಟ್ಕೊಂಡ್ರೆ ಆಯ್ತು. ಎಲ್ಲಾ ಮಾವಿನಕಾಯಿಗಳನ್ನ ತಂದು. ಓಕೆ ಮ್ಯಾಮ್. ಇವಾಗ ಮಾವಿನಕಾಯಿಯನ್ನ ಬೇಯಿಸಿದ್ವಲ್ಲ, ಅದನ್ನ ಕಟ್ ಮಾಡ್ಕೊಂಡು ಹಾಕೊಂಡೆ. ಆಮೇಲೆ ಇದಕ್ಕೆ ಪುದೀನ ಹಾಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಪುದೀನ ಹಾಕೊಳ್ಬೋದು. ಪುದೀನ ಸ್ವಲ್ಪ ಜಾಸ್ತಿ ಬಿದ್ರು ಒಳ್ಳೇದ, ಇದಕ್ಕೆ ತಂಪಲ್ವಾ, ಅದಕ್ಕೆ. ಈಗ ಶೆಕೆಗಂತೂ ತುಂಬಾ ಒಳ್ಳೇದ. ಹೌದೌದು. ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ, ಮಿಕ್ಸಿ. ಅದ್ರ ಜೊತೆಗೆ ಇದು ಕಾಳು ಮೆಣಸಿನ ಪುಡಿ, ಇಷ್ಟು ಗ್ರೈಂಡ್ ಆಗಿದೆ. ಇದು ಒಂದು ಸ್ವಲ್ಪ ಇದಕ್ಕೆ ಸ್ವಲ್ಪ ಇದ್ರ ಜೊತೆ ಮಿಕ್ಸ್ ಆಗಲಿ ಅಂತ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿದೆ. ಅರುಣಾರವರ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀರಾ? ಓಕೆ. ಇದು ಅರುಣಾರವರ ಜೀರಿಗೆ ಪುಡಿ. ಓಕೆ. ಹುರಿದಿದ್ದು ಹಾಕಿದ್ರೆ ಒಳ್ಳೇದು. ಸ್ವಲ್ಪ ಹುರ್ಕೊಂಡೆ ಹಾಕೊಳ್ಬೇಕು ಜೀರಿಗೆ ಪುಡಿ, ಟೇಸ್ಟ್ ಬರುತ್ತೆ. ಆಯ್ತು. ಅರುಣ ಆಲ್ರೆಡಿ ರೆಡಿ ಮಾಡಿರೋದ್ರಿಂದಾಗಿ ಹುರ್ಕೊಂಡಿರ್ತಾರೆ ಆ ಮಸಾಲೆಯಲ್ಲೇ. ಸಾಕಾಗುತ್ತಾ? ಸಾಕು ಸಾಕು ಸಾಕು. ಇವಾಗ ತೆಗೆದ್ಬಿಟ್ಟು ಬೇರೆ ತಗೊಳ್ಳಿ. ಇದ್ರ ಪಾತ್ರೆ ಕೊಡಿ, ಬಿಸಿ ಮಾಡಿ.
ಗ್ಯಾಸ್ ಆನ್ ಮಾಡೋಣ. ಹಾ, ಗ್ಯಾಸ್ ಆನ್ ಮಾಡಿ. ಓಕೆ, ರುಬ್ಕೊಂಡಿರೋದನ್ನ ಡೈರೆಕ್ಟ್ ಆಗಿ ಹಾಕೋದಾ? ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಓಕೆ, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ನೀರು ಹಾಕೋದು ಅಷ್ಟೇ. ಇದೆಯಲ್ಲ, ನಾವಿದನ್ನ ಮತ್ತೆ ಬೇಯಿಸ್ಕೊಳ್ಳೋದು ಇದಕ್ಕೆ ಹಾಕ್ಬೇಕಾ? ಸಾಕು. ಮತ್ತೆ ಬೇಯಿಸೋದೇನಂದ್ರೆ ಇದು ಸಕ್ಕರೆ ಇದಾಗಬೇಕಲ್ವಾ, ಮಿಕ್ಸ್ ಆಗಬೇಕಲ್ಲ ಅದಕ್ಕೆ. ಅಂದ್ರೆ ಇದು ಇಟ್ಕೊಳ್ಬೇಕಲ್ಲ ತುಂಬಾ ದಿವಸ, ಹಾಳಾಗಬಾರ್ದಲ್ಲ ಅದಕ್ಕೆ. ಓಕೆ, ಇಲ್ಲಾಂದ್ರೂ ಸಕ್ಕರೆ ಗ್ರೈಂಡ್ ಮಾಡುವಾಗ ಹಾಕೊಳ್ಬಹುದು. ಆದ್ರೂ ಬಿಸಿ ಮಾಡಲೇಬೇಕು. ಬಿಸಿ ಮಾಡಲೇಬೇಕಾ? ಇಲ್ಲಾಂದ್ರೆ ಇದು ಜಾಸ್ತಿ ದಿವಸ ಇಟ್ಕೊಳ್ಳಿಕ್ಕಾಗಲ್ಲ ಅದಕ್ಕೆ. ಇದಕ್ಕೀಗ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋದು. ಸ್ವಲ್ಪ ಕಾಲ ನಮಕ್, ಇದು ಉಪ್ಪಲ್ಲ, ಕಾಲ ನಮಕ್ ಹಾಕೋದು. ಕಾಲ ನಮಕ್ ಇಲ್ಲ ಅಂದ್ರೆ ಉಪ್ಪು ಹಾಕೊಳ್ಬಹುದು. ಆಮೇಲೆ ಸಕ್ಕರೆ, ಇದು ಸಕ್ಕರೆ 1 ಕಪ್ ಅಂದ್ರೆ 1 ಮಾವಿನಕಾಯಿಗೆ 1 ಕಪ್ ಸಕ್ಕರೆ ಬೇಕಾಗುತ್ತೆ. ಇವಾಗ ಇದನ್ನ ಒಂದು 5-10 ನಿಮಿಷ ಬಿಸಿ ಮಾಡ್ಕೊಳ್ಬೇಕು ಅಷ್ಟೇ. ನೀರಿಷ್ಟೇ ಸಾಕಾಗುತ್ತಾ? ಸಾಕು ಸಾಕು. ಕುಡಿಬೇಕಾದ್ರೆ ಕೋಲ್ಡ್ ಮಾಡ್ಕೊಂಡು ಕುಡಿತೀರಾ ಅಥವಾ ಬಿಸಿ ಬಿಸಿಯಾಗಿ? ಇಲ್ಲ ಇಲ್ಲ, ತಂಡ ಮಾಡ್ಕೊಂಡೇ ಇಟ್ಕೊಂಡು. ಹೌದು, ಇದನ್ನ ಹಾಗೆ ನೀವು ಕೋಲ್ಡ್ ಮಾಡಿ ಹಾಗೆ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಒಂದು 2 ತಿಂಗಳಾದ್ರೂ ಏನೂ ಆಗಲ್ಲ. ನೀರ್ ತಾಕ್ಸ್ಬಾರ್ದು ಅಷ್ಟೇ ಇದಕ್ಕೆ, ಸ್ಪೂನಿಗೆಲ್ಲ ಅದನ್ನ ತೆಗಿವಾಗ. ಇಲ್ಲಾಂದ್ರೆ ನಿಮ್ಗೆ ಹೊರಗಡೆ ಇಟ್ಬೇಕಂದ್ರೆ ನೀವು ಸ್ವಲ್ಪ ಸಿಟ್ರಿಕ್ ಆಸಿಡ್ ಸಿಗುತ್ತಲ್ಲ ಅದು ಹಾಕ್ಬೋದು. ಇಲ್ಲ ಅಂದ್ರೆ ಲಿಂಬೆ ಹಣ್ಣಿನ ರಸ ಹಿಂಡ್ಬಿಟ್ಟು ಹಾಕಿದ್ರೆ ಇಟ್ಕೊಳ್ಬಹುದು. ಈ ಫ್ರಿಜ್ ಅಲ್ಲಿ ಇಟ್ರೆ ಒಂದು 3-4 ತಿಂಗಳಾದ್ರೂ ಏನೂ ಆಗಲ್ಲ. ಹೊರಗಡೆ ಇಟ್ಕೊಳ್ಳುವಾಗ ಮಾತ್ರ ಲಿಂಬೆ ಹಣ್ಣು ಏನಾದ್ರೂ ಸೇರಿಸ್ಕೊಂಡು. ಅಂದ್ರೆ ಈಗ ಬೇಸಿಗೆಗೆ ಇದು ಪುದೀನ ತಂಪಲ್ವಾ, ಒಳ್ಳೆ ಚೆನ್ನಾಗಿರುತ್ತೆ. ಐಸ್ ಕ್ಯೂಬ್ ಹಾಕೊಂಡು ಕುಡಿದ್ರೆ ಅಷ್ಟೊತ್ತಿಗೆ ತುಂಬಾ ಖುಷಿ ಆಗುತ್ತೆ. ದಣಿವಾರಿಕೆ ಹೋಗಿ ಬಿಡುತ್ತೆ. ಹೌದು. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಮಿಕ್ಸ್ ಮಾಡ್ಕೊಳ್ಬಹುದು. ಆದ್ರೆ ಅದು ಬೆಲ್ಲ ಹಾಕಿದ್ಮೇಲೆ ಅದ್ರ ಕಲರೇ ಚೇಂಜ್ ಆಗ್ಬಿಡುತ್ತೆ, ಒಂದ್ ಸ್ವಲ್ಪ ಬೇರೆ ಬಣ್ಣ ಬಂದ್ಬಿಡುತ್ತೆ. ಈ ತರ ಗ್ರೀನ್, ಈ ಗ್ರೀನ್ ಇರಲ್ಲ ಅದಕ್ಕೆ. ಒಂದ್ 5-6 ನಿಮಿಷ ಕುದಿಸಿದ್ರೆ ಸಾಕು ಚೆನ್ನಾಗಿ. ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ ಮನೆಯಲ್ಲಿ ಇರ್ಬೇಕಾದ್ರೆ? ಏನಿಲ್ಲ, ಯೂಟ್ಯೂಬ್ ಅದು ಇದು ನೋಡ್ಕೊಂಡಿರ್ತೀರಾ? ಓಕೆ. ಕೆಲಸ ಮನೆ ಕೆಲಸಗಳನ್ನ ಮಾಡ್ತಾ ಯೂಟ್ಯೂಬ್ ಗಳನ್ನ ನೋಡ್ತಾ ಇರುವಂತದ್ದು. ಸಾಕು. ಆಫ್ ಮಾಡೋದಾ? ಆಯ್ತು, ಸಾಕು. ಅಂದ್ರೆ ಜಾಸ್ತಿ ಕುದಿಸ್ಬಿಟ್ರೆ ಏನಾಗುತ್ತೆ, ಸಕ್ಕರೆ ಇದೆ ಅಲ್ವಾ, ಅದು ಕ್ರಿಸ್ಟಲ್ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ಇಟ್ಮೇಲೆ ಅದು ಒಂಥರ ಗಟ್ಟಿ ಆಗ್ಬಿಡುತ್ತೆ, ಪಾಕ ತರ ಆಗ್ಬಿಡುತ್ತೆ. ಅದಕ್ಕೆ ಒಂದ್ 5-6 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಆಯ್ತು. ಸರ್ವಿಂಗ್ ಬೋಲ್ ಕೊಡ್ತೇನೆ. ಇದನ್ನ ಪುದೀನ ಒಯ್ದ್ಬಿಟ್ಟು. ಓಕೆ. ಮಾವಿನಕಾಯಿ ಸ್ಕ್ವಾಶ್ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮಾವಿನಕಾಯಿ ಸ್ಕ್ವಾಶ್ ಒಂಥರ ನಮಗೆಲ್ರಿಗೂ ಕೈಗೆ ಸಿಗೋಂತಹ ಮಾವಿನಕಾಯಿ ಅಂತ ಹೇಳ್ಬೋದು. ಈಸಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬಹುದು. ಒಂದಷ್ಟು ಸಮಯಗಳ ಕಾಲ ಪ್ರಿಸರ್ವ್ ಕೂಡ ಮಾಡಿಟ್ಕೋಬಹುದು. ಯಾವ ರೀತಿ ಈ ರೆಸಿಪಿನ ಮಾಡಿದ್ರು ಅನ್ನೋದನ್ನ ನೀವೊಂದ್ಸಲ ನೋಡ್ಕೊಂಡು ಬನ್ನಿ. ಮಾವಿನಕಾಯಿಯ ಸ್ಕ್ವಾಶ್ ತಯಾರಿಸುವ ವಿಧಾನ. ಮೊದಲಿಗೆ ಮಾವಿನಕಾಯನ್ನು ಹಬೆಯಲ್ಲಿ ಬೇಯಿಸಿಟ್ಟುಕೊಳ್ಳಿ. ನಂತರ ಅದರ ಹೋಳುಗಳನ್ನು ಹಾಕಿ ಪುದೀನ ಸೊಪ್ಪು, ಅರುಣ ಕಾಳುಮೆಣಸಿನ ಪುಡಿ, ಹುರಿದ ಜೀರಿಗೆ ಪುಡಿ 1 ಚಮಚದಷ್ಟು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣಕ್ಕೆ ಸ್ವಲ್ಪ ನೀರು, ರುಚಿಗೆ ಅನುಸಾರವಾಗಿ ಕಾಲಾ ನಮಕ್, 1 ಕಪ್ ಸಕ್ಕರೆ ಹಾಕಿ 5-6 ನಿಮಿಷ ಕುದಿಸಿಕೊಳ್ಳಿ. ಈಗ ಮಾವಿನಕಾಯಿಯ ಸ್ಕ್ವಾಶ್ ತಯಾರು. ಇದನ್ನು 3-4 ತಿಂಗಳು ಫ್ರಿಡ್ಜ್ನಲ್ಲಿಟ್ಟು ಶೇಖರಿಸಿಟ್ಟುಕೊಳ್ಳಬಹುದು. ಸರ್ವಿಂಗ್ ಗ್ಲಾಸ್ಗೆ 2-3 ಚಮಚದಷ್ಟು ಸ್ಕ್ವಾಶ್ ಅನ್ನು ಹಾಕಿ ನೀರು ಸೇರಿಸಿ ಚಿಲ್ಲಾಗಿ ಸರ್ವ್ ಮಾಡಿ. ಮಾವಿನಕಾಯಿ ಸ್ಕ್ವಾಶ್ ಆಗಿದೆ. ಈಗ ನೆಕ್ಸ್ಟ್ ಇದು ಜ್ಯೂಸ್ ಆದ್ಮೇಲೆ ಟೇಸ್ಟ್ ನೋಡೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ,
Aruna Masala Taste and Trust since 1980, Postman Turdal, Cassie Bright Toothpaste and Toothbrushes, Love Mark Beauty Soap, Satyanath Stores, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಮಾವಿನಕಾಯಿಯಿಂದ ಮಾಡಿರುವಂತಹ ಜ್ಯೂಸ್ ಅಂತೂ ವಾವ್, ಒಮ್ಮೆ ಟೇಸ್ಟ್ ನೋಡಿಬಿಡೋಣ ಅಂತ ಅನಿಸ್ತಾ ಇತ್ತು. ಆದರೆ ನೆಕ್ಸ್ಟ್ ರೆಸಿಪಿನೂ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೇಡಮ್ ಹತ್ರ ಕೇಳೋಣ ಯಾವ ರೆಸಿಪಿ ಮಾಡ್ತಾರೆ ಅನ್ನೋದನ್ನ. ಮೇಡಮ್, ನೆಕ್ಸ್ಟ್ ರೆಸಿಪಿ ಏನು? ದಲಿಯಾ ಬಾತ್ ಅಂತ, ದಲಿಯಾ ಬೇಳೆ ಬಾತ್. ಓಕೆ, ಏನೋ ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಬಿಸಿ ಬೇಳೆ ಬಾತ್ ಮಾಡ್ತೇವಲ್ಲ ಅದೇ ತರ, ಅದು ಅನ್ನದಿಂದ ಮಾಡ್ತೇವೆ, ಅಕ್ಕಿಯಿಂದ ಮಾಡ್ತೇವೆ. ಇದು ಬೇಳೆ, ಇದು ದಲಿಯಾ ಅಂತ ಮಾಡೋದು. ಓಕೆ, ಹಾಗಾದ್ರೆ ದಲಿಯಾ ಅಂದ್ರೆ ಗೋಧಿ ಕಡಿ. ಎಸ್ ಮೇಡಮ್, ಫಸ್ಟ್ ಏನ್ ಮಾಡೋಣ, ಹೇಗ್ ಸ್ಟಾರ್ಟ್ ಮಾಡೋದು? ಇದು ಗೋಧಿ ಕಡಿ ಇದೆ ಅಲ್ಲ, ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಸ್ವಲ್ಪ ಹಾಗೇನು ಮಾಡಿದ್ರು ಆಗುತ್ತೆ, ಅದು ಹುರಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಹಾಗಾದ್ರೆ ಗ್ಯಾಸ್ ಆನ್ ಮಾಡ್ಕೊಳ್ಳೋದಾ? ನೇರವಾಗಿ ಹುರ್ಕೊಳ್ಳೋದ ನಾವು? ಹೌದು, ಏನು ಬೇಡ ಇದಕ್ಕೆ, ಮತ್ತೆ ಎಣ್ಣೆ ತುಪ್ಪ ಏನು ಯಾಕಂದ್ರೆ ಆಮೇಲೆ ಎಲ್ಲ ಇರುತ್ತಲ್ವಾ, ಆಮೇಲೆ ಅದಕ್ಕೆ ಇದೆಲ್ಲ ಫ್ರೈ ಮಾಡ್ಕೊತೇವಲ್ಲ ಎಣ್ಣೆಲಿ, ಅದಕ್ಕೆ ಆವಾಗ ಇದನ್ನ ಕೊಡಿ. 1 ಕಪ್ ತಗೊಂಡಿದ್ದೀರಾ? 1 ಕಪ್ ತಗೊಂಡಿದ್ದೀನಿ. 1 ಕಪ್ಪಿಗೆ ಅರ್ಧ ಕಪ್ಗಿಂತ 1/4 ಕಪ್ ಬೇಳೆ ಬೇಕು, ತೊಗರಿ ಬೇಳೆ. ಇವಾಗ ಒಂದು 5-10 ನಿಮಿಷ, ಒಂದು 5 ನಿಮಿಷ ಹುರಿದ್ರು ಸಾಕು. ಸ್ವಲ್ಪ ಹುರಿದುಕೊಂಡ್ರು ಸಾಕು. ಸ್ವಲ್ಪ ಸ್ಮೆಲ್ ಬರ್ತಾ ಇದೆ, ಸಾಕು. ಹುರಿದ ಸ್ಮೆಲ್ ಬರ್ತಾ ಇದೆ. ಸಾಕು, ಇವಾಗ ಬಂದ್ ಮಾಡುತ್ತಾನೆ. ಇದನ್ನ ಒಂಚೂರು ತೊಳ್ಕೊಳ್ಬೇಕು. ಇವಾಗ ಹುರಿದುಕೊಂಡಾದ್ಮೇಲೆ ನಾವು ತೊಳ್ಕೊಳ್ಬೇಕು. ಯಾಕಂದ್ರೆ ಮೊದ್ಲೇ ಹಾಕ್ಬಿಟ್ರೆ ಹುರಿಯುವಾಗ ಕಷ್ಟ ಆಗುತ್ತೆ ಅಂತ ಅಷ್ಟೇ. ಹಾಗಾದ್ರೆ ಇವಾಗ ಕುಕ್ಕರಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋಣ. ಅಂದ್ರೆ ಇದ್ರೊಳಗೆ ಒಗ್ಗರಣೆ ಕೊಟ್ಟು ಹಾಗೆ ಅದನ್ನ ಕಡಿ ಹುರಿದಿದ್ದಲ್ಲ ಒಟ್ಟಿಗೆ ಫ್ರೈ ಮಾಡಿ ಬೇಯಿಸ್ಬಿಡೋದು. ಗ್ಯಾಸ್ ಆನ್ ಮಾಡಿ, ಗ್ಯಾಸ್ ಆನ್ ಮಾಡಿ. ಎಣ್ಣೆ ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸ್ತಾ ಇರುವಂತದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಈಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋದು ಒಗ್ಗರಣೆಗೆ. ಒಂದೆರಡು ಚಕ್ಕೆ ಅಷ್ಟೇ ಇದರೊಳಗೆ ಹಾಕ್ಬಿಡೋದು. ನೆಕ್ಸ್ಟ್ ಏನ್ ಹಾಕೋದು? ಇವಾಗ ಇದು ಸಾಸಿವೆ ಸ್ವಲ್ಪ ಚಟ್ಪಟ ಅಂದ್ಮೇಲೆ ಈರುಳ್ಳಿ ಹಾಕಬೇಕು. ಸಾಸಿವೆ ಆಗಿಲ್ಲ, ಈರುಳ್ಳಿ ಪುದೀನ ಹಾಕೋತೀರಾ? ಓಕೆ, ಸಾಸಿವೆ ಇದಾಯ್ತು, ಚಟ್ಪಟ ಆಗಿದೆ. ಇವಾಗ ಪುದೀನ ಸ್ವಲ್ಪ ಹಾಕು. ಆಮೇಲೆ ಈರುಳ್ಳಿ ಇಟ್ಕೊಂಡಿದ್ರಲ್ಲ, ಇದ್ರೊಳಗೆ 2 ಈರುಳ್ಳಿ ಇದೆ. 2 ಈರುಳ್ಳಿ, ಚಿಕ್ಕ ಈರುಳ್ಳಿ. ಓಕೆ, ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ. ಈಗ ಫ್ರೈ ಆಗ್ತಾ ಇರಲಿ, ಅಲ್ಲಿವರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ ಮ್ಯಾಮ್, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಇಷ್ಟಿದೆ, ತಗೊಳ್ಳಿ. ಇದು ನೋಡಿ, ಶುಂಠಿ ಸ್ವಲ್ಪ ಕಡಿಮೆ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಹೀಗೆ ಗ್ರೈಂಡ್ ಮಾಡ್ಕೊಳ್ಳೋದಲ್ವಾ? ನೀರು ಹಾಕೋದು ಬೇಡ. ಸಾಕಾಗುತ್ತಾ ನೋಡಿ? ಸಾಕಾ? ಒಂಚೂರು ಹಾಕೋದು ಅಷ್ಟೇ. ಇದನ್ನ ಅದಕ್ಕೆ ಹಾಕಬೇಕಾ? ಓಕೆ, ಇದಕ್ಕೆ ಹಾಕೋದು. ಇದು ಇವಾಗ ಟೊಮೆಟೊ, ಒಂದು ಟೊಮೆಟೊ ಇತ್ತಲ್ಲ ಅದನ್ನ ಹಾಕೋದು. ತುಂಬಾ ತರಕಾರಿಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಇದಕ್ಕೆ ಬೇಕಿದ್ರೆ ಇನ್ನು ನಾವು ಗಡ್ಡೆಕೋಸು ಅಂದ್ರೆ ನವಲ್ಕೋಲು ಅಂತ ಅದೆಲ್ಲ ಹಾಕೊಳ್ಬಹುದು. ನಮ್ಗೆ ಬೇಕಿದ್ರೆ ಕಾಲಿಫ್ಲವರ್ ಹಾಕೊಳ್ಬಹುದು, ಬೇರೆ ಯಾವುದೇ ಆಪ್ಷನ್ ನಮ್ಮ ಮನಸ್ಸಿರೋದು ತರಕಾರಿ ಹಾಕೊಳ್ಬಹುದು. ಇದು ಸ್ವಲ್ಪ ಟೊಮೆಟೊ ಫ್ರೈ ಆದ್ಮೇಲೆ ಇದು ಬೀನ್ಸ್, ಸ್ವಲ್ಪ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ. ಓಕೆ, ಇನ್ನು ಬೇಕಿದ್ರೆ ನಮ್ಗೆ ಯಾವ್ದು ಬೇಕೋ ಆ ತರಕಾರಿ, ಯಾವ ತರಕಾರಿ ಬೇಕೋ ಅದನ್ನ ಹಾಕೋಬಹುದು ನಾವು. ಓಕೆ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬೇಳೆ
ನಾವು 1 ಕಪ್ ಗೋಧಿ ಕಡಿ ತಗೊಂಡಿದ್ರಲ್ವಾ, 3/4 ಕಪ್ ಬೇಳೆ ಸಾಕು. ನೆನೆಸಿಟ್ಕೋಬೇಕಾ? ಅಂದ್ರೆ ನೆನ್ಸ್ಕೊಂಡ್ರೆ ಬೇಗ ಇದಾಗುತ್ತೆ ಅಂತ, ಬೇಳೆ ಸ್ವಲ್ಪ ಬೇಲಿ ಇದಾಗ್ಬೋದು ಅಂತ ಅಷ್ಟೇ. ನೆನ್ಸ್ಕೊಂಡ್ರೆ ಇಷ್ಟು 1 ಕಪ್. ನೀವು ಯಾವ ತರ ನೆನೆಸಿಟ್ಕೊಳ್ಳೋದು? ಸ್ವಲ್ಪ ಹೊತ್ತಿಗೆ ಮುಂಚೆನಾ ಅಥವಾ ಹಿಂದಿನ ದಿನಾನಾ? ಇಲ್ಲ, ಒಂದು 10 ನಿಮಿಷ ಮುಂಚೆ ನೆನ್ಸ್ಕೊಂಡಿದ್ದು ಅಷ್ಟೇ. ಆಮೇಲೆ ಇದು ಗೋಧಿ ಕಡಿ ಹಾಕ್ತೀರಾ? ಓಕೆ. ಇದು ತೊಳೆದ್ಕೊಂಡು ಬಂದಿಟ್ಕೊಂಡಿರೋದು, ಬೇಯಿಸಿ ಆಮೇಲೆ ತೊಳ್ಕೊಂಡು ಅಲ್ಲ ಫ್ರೈ ಮಾಡಿ ಹುರ್ಕೊಂಡು ಆಮೇಲೆ ಅದನ್ನ ಇದು ಮಾಡಿರೋದು, ತೊಳೆದುಕೊಂಡು ಇಟ್ಕೊಂಡಿರೋದು. ನಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಓಕೆ. ಬೇಕಿದ್ರೆ ಆಮೇಲೆ ಹಾಕ್ಕೊಳ್ಬೋದು, ಉಪ್ಪು ಜಾಸ್ತಿ. ಇದು ಬಿಸಿಬೇಳೆಬಾತ್ ಪೌಡ್ರು, 2 ಸ್ಪೂನ್ ಬೇಕು. ಇವಾಗೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ನೀರು ಹಾಕಬೇಕು. ನೀರಂದ್ರೆ ತುಂಬಾ ಮೇಲ್ ಬರ್ಬೇಕು, ಇದ್ರದ್ದು ಮೇಲ್ಗಡೆ, ಯಾಕಂದ್ರೆ ಅದು ಸ್ವಲ್ಪ ತೆಳ್ಳಗಿರ್ಬೇಕು, ಅಂದ್ರೆ ತುಂಬಾ ಗಟ್ಟಿ ಆಗ್ಬಾರ್ದು. ಅದಕ್ಕೆ ಅಂದ್ರೆ ಬೇಳೆ ಎಲ್ಲ ನೀರು ಜಾಸ್ತಿ ಇದಾಗುತ್ತಲ್ವಾ, ಅದಕ್ಕೆ ಈಗ ನೀರು ಸ್ವಲ್ಪ ಇಷ್ಟು 3/4 ನೀರು ಹಾಕಿ. ಇನ್ನೊಂದು ಸ್ವಲ್ಪ ನೀರು ಬೇಕು ಅದಕ್ಕೆ. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 ಸೀಟಿ ಸಾಕಾದ್ರೆ 3 ವಿಸಿಲ್ ಮಾಡ್ಬೇಕು. ಓಕೆ. ಇದೀಗ 3 ವಿಸಿಲ್ ಆಗೋ ತನಕ ನಾವು ಕಾಯ್ಬೇಕಾಗ್ತದೆ, ಅದಾಗ ಬೆಂದ್ಬಿಡ್ತದೆ ಅಲ್ವಾ? ಮೇಡಮ್, ಮನೇಲಿ ಯಾರೆಲ್ಲ ಇದ್ದೀರಾ? ಮನೇಲಿ ನಾನು, ಮಗ ಇಬ್ಬರೇ ಇದ್ದೇವೆ ಇಲ್ಲಿ. ಓಕೆ. ಮಗ ಏನ್ ಮಾಡ್ತಿದ್ದಾರೆ? ಫಸ್ಟ್ ಪಿ ಯು ಓದ್ತಾ ಇದ್ದಾರೆ. ತುಂಬಾ ಓದೋಕಿರ್ಬಹುದು ಹಾಗಾದ್ರೆ ಇವಾಗ. ಎಕ್ಸಾಮ್ ಎಲ್ಲ ಆಯ್ತು. ಎಕ್ಸಾಮ್ಸ್ ಫಿನಿಶ್ ಆಯ್ತಾ? ಓಕೆ. ಏನ್ ಮಾಡ್ತೀರಿ ಮಗನ್ ಜೊತೆ ಸ್ಪೆಷಲ್ ಆಗಿ ಟೈಮ್ ಸ್ಪೆಂಡ್ ಮಾಡೋದು? ವಾಕ್ ಹೋಗಿ ತಿರ್ಗಾಡ್ಲಿಕ್ಕೆ ಹೋಗೋದು. ನನ್ಗೆ ಸ್ವಲ್ಪ ಹೊರಗಡೆ ಹೋಗೋದಂದ್ರೆ ಜಾಸ್ತಿ ಇಂಟ್ರೆಸ್ಟ್. ಎಲ್ಲ ನೋಡ್ಲಿಕ್ಕೆ ಹೋಗೋದು, ಆ ತರ ಎಲ್ಲ. ಅಂದ್ರೆ ತುಂಬಾ ಪ್ಲೇಸಸ್ ವಿಸಿಟ್ ಮಾಡ್ತಾ ಇರ್ತೀರಾ? ನನ್ಗೆ ಇಷ್ಟ. ಎಲ್ಲ ಏನಾದ್ರೂ ನೋಡ್ಬೇಕು, ಹೊಸದು ಬೇರೆ ಕಡೆ ನೋಡ್ಕೊಳ್ಬೇಕು, ಎಲ್ಲ ಕಲಿಬೇಕು, ಆ ತರ. ಹೋಗಿರುವಂತಹ ಒಂದು ಸ್ಪೆಷಲ್ ಪ್ಲೇಸ್ ಅಂತ ಇದ್ರೆ ಯಾವುದು? ಅಂದ್ರೆ ಊರಲ್ಲಿ ಹೇಳ್ತಿದ್ವಿ. ಊರಲ್ಲಿ ಬೇರೆ ಕಡೆ ಹೋಗ್ತೀರಾ? ಊರ್ ಬಿಟ್ಟು? ಅಂದ್ರೆ ಅದೇ ಎಲ್ಲಾದ್ರೂ ನನ್ಗೆ ಹಾಗೇನಿಲ್ಲ. ನನ್ಗೆ ಸಿಟಿಗೆ ಹೋಗ್ಬೇಕಾಗೆ ನಂಗೆ ಹಳ್ಳಿ ಹೋಗುದು, ಆತರ ಗುಡ್ಡಗಾಡು ಪ್ರದೇಶ, ಆತರ ಅಂದ್ರೆ ತುಂಬಾ ಇಷ್ಟ. ಹಿಲ್ ಸ್ಟೇಷನ್ ಆತರ. ನನ್ಗೆ ಯಾರು ಜನವಸತಿ ಇದ್ರಲ್ಲೇ ಹೋಗ್ಬೇಕು ಆತರ ಏನಿಲ್ಲ. ಒಂಥರ ಸ್ವಲ್ಪ ಬೇರೆ ಏಕಾಂಗಿಯಾಗಿ ಹೋಗ್ತಾ ಎಲ್ಲಿ ಬೇಕಾದ್ರೂ ಒಟ್ಟ ನೋಡ್ಬೇಕು. ನನ್ಗೆ ಒಂದ್ ಊರಿಗೆ ಹೋದ್ರೆ ಆ ಏರಿಯಾ ನೋಡ್ಕೊಳ್ಬೇಕು, ಆ ಏರಿಯಾ ಹೇಗೆ ಇದೆ ಅದು ತಿಳ್ಕೊಳ್ಳೋದು ಇದು ಜಾಸ್ತಿ ತುಂಬಾ ಇಷ್ಟ. ಸುಮ್ನಾದ್ರೂ ಒಂದ್ಸರಿ ಸುಮ್ನಾದ್ರೂ ಹೋಗ್ಬಿಡ್ತೇನೆ, ನೋಡೋಣ ಅಂತ ಹೋಗುದು, ಆತರ. ಮಂಗಳೂರಲ್ಲಿ ಯಾವ ಪ್ಲೇಸ್ ಇದೆ ಆತರ? ಇಲ್ಲಿ ನಾನು ಇರೋದಕ್ಕೆ ಮೈಸೂರಲ್ಲಿ ಇರೋದಾ? ಊರು ಹೊನ್ನಾವರ. ಓಕೆ. ಮೈಸೂರಿಂದ ಇಲ್ಲಿಗೆ ಬಂದ್ರಾ? ಇಲ್ಲಿ ಬಂದಿದ್ದೆ, ಊರಿಗೆ ಬರ್ಬೇಕಿತ್ತು, ಅದಕ್ಕೆ ಇಲ್ಲಿ ಬಂದು ಇವಾಗ ಅಡಿಗೆ ಮಾಡೋ. ರಿಯಲಿ ಗ್ರೇಟ್. ನಮಗೆ ಖುಷಿ ಆಗ್ತಾ ಇದೆ. ಇವಾಗ ಆಗಿದ್ಯಾ? ಗ್ಯಾಸ್ ಆಫ್ ಮಾಡೋಣ. ಮ್ಯಾಮ್, ಇದು ಬಿಸಿ ಬೇಳೆ ಬಾತ್ ತರನೇ ಅಂತ ಅಂದ್ರಿ, ಯಾವ ರೀತಿ ಇರುತ್ತೆ ಒಂದು ಔಟ್ಪುಟ್ ನಾವು ಲಾಸ್ಟ್ ನೋಡುವಾಗ? ಅಕ್ಕಿಯಿಂದ ಮಾಡ್ತೇವಲ್ವಾ, ಇದು ಅಕ್ಕಿ ಬದಲಿಗೆ ನಾನು ಗೋಧಿ ಕಡಿ ಹಾಕಿದ್ದೇನೆ ಅಷ್ಟೇ. ಈಗ ಕೆಲವರು ಗೋಧಿ ಅಕ್ಕಿ ಎಲ್ಲ ಹೆಚ್ಚಿಗೆ ತಿಂದಿದ್ದವರು ಗೋಧಿ ಕಡಿಯಿಂದನೂ ಮಾಡಬಹುದು ಅಂತ. ಬಿಸಿಬೇಳೆ ಬಾತ್ ಆ ತರ ಮಾಡ್ಕೊಂಡು ಯಾವ ಟೈಮಿಗೆ ಇದು ಸೆಟ್ ಆಗೋ ತರ ತಿನ್ಕೊಳ್ಬಹುದು. ಬೆಳಿಗ್ಗೆ ತಿನ್ಬಹುದು, ಲಂಚಿಗೆ, ಎನಿ ಟೈಮ್, ಎಷ್ಟೊತ್ತಿಗೂ. ಹಾಗಾದ್ರೆ ಇದು ಜಾಸ್ತಿ ಬೆಂದ್ ಹೋದ್ರು ಸಮಸ್ಯೆಗಳೇನಿಲ್ಲ ಅಲ್ವಾ? ಸ್ವಲ್ಪ ಇದು ಗಟ್ಟಿ ಆಗ್ಬಾರ್ದು, ಸ್ವಲ್ಪ ತೆಳ್ಳಗಿರುವಾಗಲೇನೆ ಅದ್ರ ಮೇಲ್ಗಡೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತಾ? ಓಕೆ. ಇವಾಗ ಆಗಿದೆ, ನೋಡೋಣ. ಇದು ಸ್ಟೀಮ್ ಇಲ್ಲ, ತೆಗಿವಲ್ಲ? ಚೆನ್ನಾಗಿ ಬೆಂದಿದೆ. ಓಕೆ. ಈಗ ಸ್ವಲ್ಪ ಬಿಸಿಬೇಳೆ ಬಾತ್ ಈ ತರ ಬರುತ್ತೆ. ಇದಕ್ಕೆ ತುಪ್ಪ ಹಾಕೋತೀರಾ? ಸ್ವಲ್ಪ ಮೇಲಿಂದ ತುಪ್ಪ ಹಾಕಿ. ದಲಿಯಾ ಬೇಳೆ ಬಾತ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿಯಾಗಿದೆ.
ಬಿಸಿಬೇಳೆ ಬಾತ್ ಅಲ್ಲ, ಬದಲಾಗಿ ಇದು ದಲಿಯಾ ಬೇಳೆ ಬಾತ್. ನಾನಂತೂ ಟೇಸ್ಟೇ ನೋಡಿಲ್ಲ. ಟೇಸ್ಟ್ ನೋಡೋಕೆ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಟೇಸ್ಟ್ ನೋಡೋಣ. ಅದಕ್ಕೂ ಮೊದಲು ಹೇಗೆ ಮಾಡಿದ್ರು ಅನ್ನೋದನ್ನ ಮತ್ತೆ ನೋಡೋಣ. ದಲಿಯಾ ಬೇಳೆ ಬಾತ್ ತಯಾರಿಸೋ ವಿಧಾನ: ಮೊದಲು ಗೋಧಿ ಕಡಿಯನ್ನು ಹುರಿದಿಟ್ಟುಕೊಳ್ಳಿ. ಇನ್ನೊಂದೆಡೆ ಕುಕ್ಕರ್ನಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಚಕ್ಕೆ, ಪುದೀನ ಸೊಪ್ಪು, ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ನಂತರ ಹೆಚ್ಚಿದ ಟೊಮ್ಯಾಟೊ, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಹಾಕಿ ಹುರಿದು ಅರ್ಧ ಕಪ್ನಷ್ಟು ತೊಗರಿಬೇಳೆ, ಹುರಿದ ಗೋಧಿ ಕಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2ರಿಂದ 3 ಚಮಚದಷ್ಟು ಅರುಣಾ ಬಿಸಿಬೇಳೆ ಬಾತ್ ಪುಡಿ ಹಾಕಿ ಹುರಿಯಿರಿ. ಆನಂತರ ಗೋಧಿ ಕಡಿಯ 5ರಿಂದ 6 ಪಟ್ಟು ನೀರು ಹಾಕಿ 2ರಿಂದ 3 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿ ದಲಿಯಾ ಬೇಳೆ ಬಾತ್ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಫೈನಲಿ ದಲಿಯಾ ಬೇಳೆ ಬಾತ್, ಇದರ ಜೊತೆಗೆ ಮ್ಯಾಂಗೋ ಸ್ಕ್ವಾಶ್ ಹೋಗಿ ಈಗ ಮ್ಯಾಂಗೋ ಜ್ಯೂಸ್ ಆಗಿದೆ. ಟೇಸ್ಟ್ ಮಾಡೋಣ. ಫಸ್ಟ್ ಇದ್ರ ಟೇಸ್ಟ್ ನೋಡೋಣ. ಫಸ್ಟ್ ತಿನ್ನೋಳಿಗೆ ಏನು ಗೊತ್ತೇ ಆಗ್ಲಿಕ್ಕಿಲ್ಲ ಅನ್ಸುತ್ತೆ. ಬಿಸಿಬೇಳೆ ಬಾತ್ ಟೇಸ್ಟ್ ಹೇಗಿದೆ ಅಂತಾನೆ ಗೊತ್ತಿಲ್ಲ ಅಲ್ವಾ? ಇದು ಬಿಸಿಬೇಳೆ ಬಾತ್ ಬದಲಿಗೆ ದಲಿಯಾ ಬೇಳೆ ಬಾತ್. ಹಾಗಾಗಿ ನಂಗೆ ಚೆನ್ನಾಗಿದೆ ಅಂತಾನೆ ಅನಿಸ್ತಾ ಇದೆ. ನನಗಿಷ್ಟ ಆಗ್ತಾ ಇದೆ. ಸಖತ್ತಾಗಿದೆ. ಅಂಡ್ ಜ್ಯೂಸ್ ಈ ಬೇಸಿಗೆ ಕಾಲಕ್ಕೆ ತುಂಬಾ ಹೆಲ್ದಿ ಆಗಿರೋವಂಥದ್ದು. ಮಾವಿನಕಾಯಿ ಜ್ಯೂಸ್ ಅಂತ ಕೂಡ ಹೇಳಿದಿರ. ಹಾಗಾದ್ರೆ ಮಾವಿನಕಾಯಿ ವೇಸ್ಟ್ ಆಗೋಕ್ಕೂ ಇಲ್ಲ. ನಾವು ಹಾಗೆ ಕಾಯಿರೋಗ್ಲೇ ಕೊಯ್ದು ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡೋದು. ಟೇಸ್ಟ್ ಮೇಡಮ್ ಐಸ್ ಕ್ಯೂಬ್ ಹಾಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ. ನೀವು ಖಾರ ಹಾಕಿದಿರಲ್ಲ ಚೂರು, ಮೆಣಸಿನಕಾಯಿ. ಹೌದು, ಸಖತ್ತಾಗಿದೆ. ಈ ತರ ಜ್ಯೂಸ್ ಇರುತ್ತೆ, ಸ್ಪೆಷಲಿ ಆಗಿದೆ, ಟೇಸ್ಟಿ ಆಗಿದೆ ಕೂಡ. ಮತ್ತೊಂದು ಚೂರು ಕುಡಿದು ಬಿಡೋಣ ಅಂತ ಅನಿಸುತ್ತೆ. ವಾವ್, ನಂಗಂತೂ ಸಖತ್ ಇಷ್ಟ ಆಯ್ತು. ಎರಡೂ ರೆಸಿಪಿ ಕೂಡ. ಒಂದು ನಾನು ತಿಂದೇ ಇರೋವಂತಹ ರೆಸಿಪಿನೇ ನೀವು ಹೇಳ್ಕೊಟ್ಟಿದ್ದೀರಾ ಇವತ್ತು. ಟ್ರೈ ಮಾಡದೇ ಇದ್ರು, ನನಗೆ ಆಗದೆ ಇದ್ರು, ನಾನು ಟೇಸ್ಟ್ ಅಂತೂ ಮಾಡಿದಲ್ಲ, ಅದರಲ್ಲೇ ಖುಷಿ ಆಗ್ತಾ ಇದೆ ಇವಾಗ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇವತ್ತು ನಮ್ಮ ಹತ್ರ ಬಂದು ನಮಗೋಸ್ಕರ ಅಷ್ಟು ದೂರದಿಂದ ಬೇರೆ ಬಂದಿದ್ದೀರಾ, ಸ್ಪೆಷಲ್ ಆಗಿರುವಂತಹ ರೆಸಿಪೀಸ್ನ ಹೇಳ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಮೇಡಮ್. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ನೀವು ಅಕ್ಕಿಯಿಂದ ಕೂಡ ಬಿಸಿಬೇಳೆ ಬಾತ್ ಪ್ರಿಪೇರ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೀಗೆ ಬರ್ತಾ ಇರಿ, ಹೊಸ ಹೊಸ ರೆಸಿಪೀಸ್ಗಳನ್ನ ಹೇಳ್ಕೊಡ್ತಾ ಇರಿ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ನಾನಂತೂ ಟ್ರೈಯೇ ಮಾಡದಿರೋಂತಹ ರೆಸಿಪಿನ ಇವತ್ತು ಟೇಸ್ಟ್ ನೋಡಿದೆ. ತುಂಬಾ ಈಸಿಯಾಗಿ ಪ್ರಿಪೇರ್ ಮಾಡಿಕೊಟ್ರು. ಹಾಗೆ ಈ ಬೇಸಿಗೆ ಕಾಲದಲ್ಲಿ ಮಾವಿನಕಾಯಿಂದ ಕೂಡ ಜ್ಯೂಸ್ ಮಾಡ್ಕೊಂಡು ನಾವು ಕುಡಿತಾ ಇರ್ಬೋದು. ಈಸಿ ಆಗಿರುವಂತಹ ರೆಸಿಪೀಸ್ಗಳನ್ನ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.